ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಶಿರೂರಿನಲ್ಲಿ ನಡೆದ ನಾಡದೋಣಿ ದುರಂತಗೊಳಗಾದ ಸ್ಥಳಕ್ಕೆ ಭೇಟಿ ನೀಡಿದ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಮೀನುಗಾರಿಕಾ ಸಚಿವರು ಆಗಿರುವ ಅಂಗಾರ ಎಸ್ ಅವರು ಸ್ಥಳೀಯ ಮೀನುಗಾರರ ನೋವನ್ನು ಆಲಿಸಿದ್ದಾರೆ. ಇಲ್ಲಿ 48ಕ್ಕೂ ಅಧಿಕ ದೋಣಿಗಳಿಗೆ ಹಾನಿಯಾಗಿದ್ದು, ಏಕಾಏಕಿ ಸುರಿದ ಮಳೆಯಿಂದಾಗಿ ಅಪಾರ ಹಾನಿ ಉಂಟಾಗಿದೆ. ಕಡಲ ಅಬ್ಬರಕ್ಕೆ ಬೈಂದೂರಿನ ಕಳಿಹಿತ್ಲುವಿನಲ್ಲಿ ನಾಡದೋಣಿಗಳು ಕೊಚ್ಚಿ ಹೋಗಿವೆ. ಸಚಿವ ಅಂಗಾರ ಜೊತೆಗೆ ಬೈಂದೂರು ಶಾಸಕ ಸುಕುಮಾರ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ನಾಡದೋಣಿ ಮೀನುಗಾರಿಕಾ ಬೋಟುಗಳಿಗೆ ಸುಮಾರು 3 ಕೋಟಿಗೂ ಅಧಿಕ ನಷ್ಟ ಉಂಟಾಗಿದೆ ಎನ್ನಲಾಗಿದ್ದು, ಸಚಿವರು ನಷ್ಟ ಪರಿಹಾರದ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ತನ್ನ ಸುಳ್ಯ ಕ್ಷೇತ್ರದಲ್ಲೂ ಅಪಾರ ಹಾನಿ ಉಂಟಾಗಿದ್ದು 2 ಸಾವು ಸಂಭವಿಸಿದೆ. ಅಲ್ಲಿ ಮಳೆ ಹಾನಿ ಪರಿಶೀಲನೆ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಇನ್ನು ನಾಡದೋಣಿ ಮೀನುಗಾರರ ಸಮಸ್ಯೆಗಳನ್ನು ಆಲಿಸಲು ಸರ್ಕಾರ ಬದ್ಧವಿದೆ. ಮೀನುಗಾರಿಕೆ ಕುರಿತ ಎಲ್ಲ ಮಾಹಿತಿ ಪಡೆದುಕೊಂಡು ಮುಖ್ಯಮಂತ್ರಿಗಳ ಮುಂದಿಟ್ಟು ಸರ್ಕಾರದಿಂದ ಗರಿಷ್ಠ ಪರಿಹಾರ ನೀಡಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಕ್ಕೂ ಹೆಚ್ಚು ನಾಡದೋಣಿಗಳು ಕೆಟ್ಟು ಹೋಗಿರುವುದು ಇವತ್ತು ಸರ್ಕಾರದ ಗಮನಕ್ಕೆ ಬಂದಿದೆ. ಈ ರೀತಿಯ ಗಮನಕ್ಕೆ ಬಂದಿರತಕ್ಕ ಸಂದರ್ಭದಲ್ಲಿ ಕೆಲವು ಸಮಯದಲ್ಲಿ ಇಲಾಖೆಯ ಅಧಿಕಾರಿಗಳು ಕೂಡ ವರದಿಯನ್ನು ಕೊಡ್ತಾ ಇದ್ದಾರೆ. ಆದರೆ ನಾನು ಇವತ್ತು ಯಾಕೆ ವಿಶೇಷವಾಗಿ ಇವತ್ತು ತಡವಾಗಿ ಬಂದೆ ಅಂದರೆ, ನನ್ನ ಸುಳ್ಯ ತಾಲೂಕಿನ ಸುಮಾರು 12 ಗ್ರಾಮಗಳಲ್ಲಿ ವಿಪರೀತವಾಗಿರ್ತಕ್ಕಂಥ ಮಳೆ ಬಂದು ಸುಮಾರು 130ಕ್ಕೂ ಹೆಚ್ಚು ಮನೆಗಳ ಹಾನಿಗೊಳಗಾಗಿ 2 ಡೆತ್ ಕೂಡ ಆಗಿರ್ತಕ್ಕಂಥ ಒಂದು ಘಟನೆ ಇತ್ತು. ಅಲ್ಲಿ ಇನ್ನೂ ಕೂಡ ನಮ್ಮ ಎಲ್ಲ ಕೆಲಸಗಳು ಆಗಲಿಲ್ಲ. ನಿನ್ನೆ ರಾತ್ರಿ ಸುಮಾರು 7 ಗಂಟೆವರೆಗೆ ಕೂಡ ಅಲ್ಲಿ ಇದ್ದುಕೊಂಡು ಇವತ್ತು ಮತ್ತೆ ಇಲ್ಲಿ ಬಂದಿರುವಂಥದ್ದು. ಈ ರೀತಿಯಲ್ಲಿ ಬಂದಿರತಕ್ಕ ಸಂದರ್ಭದಲ್ಲಿ NDRF ಗೈಡ್ಲೈನ್ಸಿನ ಪ್ರಕಾರ ಏನು ಸ್ವಲ್ಪ ಪರಿಹಾರವನ್ನು ಕೊಡಬೇಕು, ಆ ರೀತಿಯ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. 12ನೇ ತಾರೀಕಿಗೆ ನಮ್ಮ ಕ್ಯಾಬಿನೆಟ್ನ ಸಚಿವ ಸಂಪುಟದ ಸಭೆ ಕೂಡ ಇದೆ. ಆ ಸಚಿವ ಸಂಪುಟದ ಸಭೆಯಲ್ಲಿ ಒಟ್ಟು ನಾಡದೋಣಿಗಳ ಬೆಲೆ ಏನು, ಮತ್ತು ಆ ನಾಡದೋಣಿಯಲ್ಲಿ ಮೀನುಗಾರಿಕೆ ಮಾಡುವ ಸಮಯದಲ್ಲಿ ಆ ಬಲೆಯನ್ನು ಉಪಯೋಗಿಸುವಂಥ ಬಲೆಯ ಬೆಲೆ ಏನು, ಮತ್ತು ಈ ನಾಡದೋಣಿಯಲ್ಲಿರ್ತಕ್ಕಂಥ ಮೆಷನ್ಗಳು ಏನಿದೆ, ಇವತ್ತು ಒಂದಷ್ಟು ಮೆಷನ್ಗಳು ಕೂಡ ಪೂರ್ತಿಯಾಗಿ ಕೆಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ರೀತಿಯ ಎಲ್ಲ ರೀತಿಯ ಮಾಹಿತಿಯನ್ನು ಪಡೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾವು ಗರಿಷ್ಠ ಎಷ್ಟು ಪ್ರಮಾಣದಲ್ಲಿ ಪರಿಹಾರವನ್ನು ಕೊಡ್ಬೋದೋ ಆ ದಿಕ್ಕಿನಲ್ಲೂ ಕೂಡ ಗಮನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಅದಕ್ಕಾಗಿ ಇವತ್ತು ವಿಶೇಷವಾಗಿ ಈ ಭಾಗಕ್ಕೆ ಬಂದು ಇವತ್ತು ನಾಡದೋಣಿಯ ಬಗ್ಗೆ ಆನಂದಕರ ಕಾಣಲಿಯವರು ನಿರಂತರವಾಗಿ